ಆಯ್ ಗದ್ದೆ ಅವಸ್ಥೆ ಕಾಣಿ. ಮೊನ್ನೆ ಒಂದು ನೆರೆ ಬಂದು ಪೂರಾ ಕೊಳತು ಹೋಯ್ತು. ಸುಮ್ಮನೆ ಕೆಲಸ ದಂಡಕ್ಕೆ ಸೈ ಕೂಲಿ ಕೊಟ್ಟದಷ್ಟೇ, ಒಂದು ಪೈಸದ ಪ್ರಯೋಜನ ಇರಲಿಲ್ಲ. ಎಲ್ಲ ಕೊಳತು ಹೋಯ್ತು. ಇನ್ನು ಎಂತ ಬರ್ತತಿದ್ರೊಳಗೆ. ಮತ್ತು ಪುನಃ ಎಲ್ಲ ಮರು ನಟ್ಟಿ ಮಾಡಿಸ್ರೆ ಸೈ ಈಗಷ್ಟೇ. ತೆಂಗಿಲ್ಲ, ತೆಂಗಿನ ರೇಟ್ ಇಲ್ಲ ಈ ವರ್ಷ. ಅಡಿಕೆ ಪೂರಾ ಕೊಳಿ ರೋಗ ಬಂದಿತ್ತು. ಭತ್ತದ ಕತೆ ಹಿಂಗೆ ಬದುಕ್ದಂಗೆ ನಾವು ಹಿಂಗಾರು. ಅಮ್ಮನೆಲ್ಲ ಒಟ್ಟು ದಿವಸ ಸಂಭ್ರಮಕ್ಕೆ ಅಂತಾರೆ. ಎಲ್ಲರಿಗೂ ಉದ್ದಿನ ದೋಸೆ ಅಪ್ಪ, ಅಷ್ಟು ಜನರಿಗೆ ಉದ್ದಿನ ದೋಸೆ ಕೋಳಿ ಪದಾರ್ಥ. ಏನು ಸ್ವಲ್ಪ ಕೋಳಿ ತಂದಿನ ಅವತ್ತು. ಒಂದು ಮಾಂಸ ರಾತ್ರಿ ಉಳಿಲಿಲ್ಲ. ಅದ್ರ ಮೇಲೆ ಚಹಾ ಬೇಕಾದರೆ ಚಹಾ, ಕಾಫಿ ಬೇಕಾದರೆ ಕಾಫಿ. ಗದ್ದೆ ಮನೆ ಹೊತ್ತಿ ಉಳಿದೇ ಆಯ್ತು ಮಕ್ಕಳಿಗೆಲ್ಲ. ನಾನು ಮೇಲಾಳ ಅವತ್ತು. ಒಂದರ ಕೂಲಿ ಉಳಿತಲ್ಲ ನಾವು ಒದ್ದಾಡೋದು. ಈ ಹೆಂಗಸ್ರು ದೋಸೆ ಕೋಳಿ ಮಟನ್ ಅಂತೆಲ್ಲ ಮಾಡ್ಕೊ ಕೂತ್ಕಂತ್ರು. ಇಲ್ಲಪ್ಪ, ಹೆಂಗಸ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಮನೆ ಹೆಗ್ಗಡ್ತಿ ಅಂತೂ ಒಂದು ಖರ್ಚು ಮಾಡೋದಂದ್ರೆ ಅದು ಲಿಮಿಟಾಗೇ ಇಲ್ಲಪ್ಪ. ನಾವೆಲ್ಲ ಸಾಯೋದು ಅದು ಖರ್ಚು ಮಾಡ್ಬೇಕಂದು. ಸುಬ್ಬಣ್ಣ, ಯಾರೊಟ್ಟಿಗೆ ಮಾತಾಡ್ತಿರೋದುಂಟು? ಓಹೋ ನಾರಾಯಣ, ಬಾ. ಹೇಗುಂಟು ಸುಬ್ಬಣ್ಣ? ಮತ್ತೆ ನಿಮ್ಮ ಅಳಿಯ ಹೇಗಿದ್ದಾರೆ? ಬಂದಿದ್ದಾರಲ್ಲ ಮೊನ್ನೆ. ನಾನೇ ಆಟೋದಲ್ಲಿ ರಾತ್ರಿ ಕರ್ಕೊಂಡು ಬಂದದ್ದುಂಟು. ಮತ್ತೆ ಬೆಳಿಗ್ಗೆ ನಿಮ್ಮನ್ನ ಕರೆಯುವಂತ ಮಾಡಿದೆ. ಅವ್ರನ್ನ ಬಿಟ್ಟಾಗ ಮತ್ತೆ ನಿದ್ದೆ ಮಾಡಿರ್ತೀರಿ ಹೇಳಿ ನಾನು ಗಲಾಟೆ ಮಾಡಲಿಲ್ಲ ಮಾರ್ರೆ. ಬೇಸಾಯ ಎಂತದ ಕಾಣ್ತಿಲ್ಲ. ಎಲ್ಲ ಆಗಿ ಕೊಳತು ಹೋಯ್ತು ಕಣ್. ಎಂತ ಮಾಡೋದು ಏನೋ ಗೊತ್ತಿಲ್ಲ ನನಗೀಗ. ಮತ್ತೆ ಅಳಿ ಅಂದ್ರೆ ಹುಷಾರಿದ್ರು. ಎಲ್ಲ ಕಾಣೊಳಗೆ ಇರ್ತಾರಪ್ಪ. ಎಷ್ಟು ತಿಕೊಂಡ್ರು ವಾಪಸ್ ಒಯ್ಕೊಂಬ್ರು ನಾಳೆ ನಡೆದ್ರಂಗೆ. ಮತ್ತೆ ನೀನು ಹೆಂಗಿದ್ದೆ? ನಾನು ಚೆನ್ನಾಗಿದ್ದೀನಿ ಸುಬ್ಬಣ್ಣ. ಅದು ಎಂಥ ವಿಷಯ ಅಂದರೆ, ನಿಮ್ಮ ಕಳೆ ಎಲ್ಲ ಕೊಳ್ತಿದೆ ಅಲ್ಲ, ಹಾಗಾಗಿ ನಾನು ಯೋಚನೆ ಮಾಡೋದು ನಿಮಗೆ ಕಳೆ ಬೇಕಾಗ್ತದಾ ಹೇಳಿ. ಬೇಕಾದರೆ ಹೇಳಿ, ನಂದಿವಾಗ ಕಳೆ ವ್ಯಾಪಾರ ಬಿಸ್ನೆಸ್ ಉಂಟು. ಹಳಿ ಅಂತ ಹೇಳಿದ್ರೆ ಕಸ ಎಲ್ಲ ಬರ್ತತ್ತಲ್ಲ, ಈಗ ಬೇಡದಿದ್ದೆಲ್ಲ ಗಿಡ ಬೆಳೀತಲ್ಲ ಅದು. ನೀ ಅಂತ ಅದ್ರ ಬಿಸ್ನೆಸ್ ಮಾಡೋದು ಈಗ? ಆಟೋ ಬಿಟ್ಟ್ಯಾ? ಸಾರಿ ಸುಬ್ಬಣ್ಣ, ಹಾಗೆ ಬಿಸ್ನೆಸ್ ಮಾಡ್ತುಂಟು ನಾವೀಗ. ಅದು ಆಟೋ ಬಿಟ್ಟೆ. ಅದೇ ನಿಮಗೆ ಗೊತ್ತಾ ನಮ್ದೆಲ್ಲ ಸೀಸನ್ ಬಿಸ್ನೆಸ್ ಅಂತ. ಯಾವ್ಯಾವಾಗ ಏನೇನು ಸಿಕ್ಕತ್ತೆ ಎಲ್ಲ ಮಾಡಿದೆ. ಹೌದೌದು, ಕೈಗೆ ಹೊತ್ತುದು ಯಾವುದಿಲ್ಲ. ನಿಮಗೆ ತಮಾಷೆ ಮಾರ್ರೆ. ಮಧ್ಯದಲ್ಲಿ ನಾನು ಕೊಡೆ ವ್ಯಾಪಾರ ಮಾಡಿದ್ದುಂಟು. ಓಹೋ, ಕೊಡೆ ಬಿಸ್ನೆಸ್. ಅಂಗಡಿ ಇಟ್ಟಿದ್ಯಾ ಹಂಗಾರೆ? ಅಂಗಡಿಯಲ್ಲ, ಅಲ್ಲಿ ಪೇಟೆಯಲ್ಲಿ ಕೂತ್ಕೊಳ್ಳೋದು ರೋಡ್ ಕ್ರಾಸಲ್ಲಿ. ಯಾರ ಕೊಡೆ ಹಾಳಾಗಿದೆ ಅವರಿಗೆ ಅಡ್ಡ ಹಾಕೋದು. ಅಡ್ಡ ಹಾಕಿ ಅವ್ರ ಕೊಡೆ ಸರಿ ಮಾಡಿ ಕೊಡೋದು. ಗೊತ್ತಾಯ್ತು. ಒಳ್ಳೆ ಬಿಸ್ನೆಸ್ ಮರಿಯ. ಮಳೆಗಾಲ ಶುರು ಅಷ್ಟೊತ್ತಿಗೆ ಮಾಡ್ಕೊಂಡಿದ್ಯೇನೋ ಅಲ್ಲ. ಮಧ್ಯೆ ಆಟೋ ಓಡಿಸೋದು. ರಾತ್ರಿ ಮತ್ತೆ ಯಾರು ಓಡಿಸೋದಿಲ್ಲಲ್ಲ. ಎಲ್ಲ ಬದಿಯಿಂದ ಒಂಥರ ದುಡ್ಡು ನಿಂಗೆ. ದುಡ್ಡು ಮಾಡಬೇಕು ಮರೆ. ದುಡ್ಡು ಮಾಡೋದಿಲ್ಲ ಅಂದರೆ ನಿಮಗೆ ಗೊತ್ತಾ, ಇಲ್ಲಿ ಒಂದು ಹೆಣ್ಣುಗಳು ಸಿಕ್ಕಲಿಕ್ಕಿಲ್ಲ. ಈಗೀಗ ಎಂತ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದೆ ಅಂತಲ್ಲ. ಒಂದು ಹುಡುಗಿ ಯಾರು ಸಹ ನನಗೆ ಕೊಡಲಿಕ್ಕೆ ರೆಡಿ ಇಲ್ಲ ಮಾರ್ರೆ. ಅದು ಯಾಕೆ ಹೇಳಿ ಗೊತ್ತಿಲ್ಲ. ನಂದು ಸ್ವಂತ ಮನೆ ಒಂದು ಕಟ್ಟಬೇಕು ಹೇಳಿ ಉಂಟು. ಅದರ ಮೇಲಾದರೂ ನನಗೆ ಯಾರು ಹುಡುಗಿ ಕೊಡ್ಬೋದಾ ಹೇಳಿ. ಅದಕ್ಕೆ ನಾನು ದುಡ್ಡು ಮಾಡಬೇಕು ಮಾರ್ರೆ. ನೀನಿಪ್ಪು ರೂಪಕ್ಕೆ ಯಾರು ಹೆಣ್ಣು ಕೊಡೋರು ಮಾರಯ್ಯ ನಿಂಗೆ. ನೋಡಿ, ನಾನು ಇಷ್ಟು ಚಂದದ ಹುಡುಗ, ನನಗೆ ಯಾಕೆ ಹುಡುಗಿಗೆ ಯಾರು ಕೊಡೋದಿಲ್ಲ ಹೇಳಿ? ನನಗೆ ದೊಡ್ಡ ಡೌಟ್ ಆಗಿದೆ ಮಾರಾಯರೆ. ಎಷ್ಟು ಬಿಸ್ನೆಸ್ ಉಂಟು ನಂದು. ಹೌದಪ್ಪ, ಹೌದು. ಇದು ಒಪ್ಪು ಮಾತೆ. ಸುಬ್ಬು ಮಾವ. ಓ, ಸುಮ್ಮನೆ ಹೆಣ್ಣು ನನ್ನೆಂತ ಕುಡ್ಕ ಬಂತ. ಕಾಣ ನಾರಾಯಣ, ಈ ಹೆಣ್ಣು ಅತ್ತ ಕಣ್ಣಿಂಗೆ ಒಂದು ಮಾತಾಡುವ. ಅಷ್ಟು ಸಾಧಾರಣ ಇದ್ದಳು ಮರೆಯ, ನಿನ್ನಷ್ಟು ಲೈಕಿಲ್ಲ. ಆದರೂ ಬೇಕಾದ್ರೆ ಒಂದು ಮಾತುಕತೆ ಮಾಡ್ಲಕ್ಕ. ಕೂಯ್, ಎಂತ ಮಗ? ಹುಡುಗಿ ಸಾಧಾರಣ ಇದ್ದಾಳಷ್ಟೇ ಅಲ್ಲ ಸುಬ್ಬಣ್ಣ. ಮಾತು ಕುದುರಿಸ್ಲಿಕ್ಕೆ ತೊಂದರೆ ಇಲ್ಲ. ಮುಂಡೆ ಮಗನೇ, ಸಾಧಾರಣಕ್ಕಿದ್ದಾಳಷ್ಟೇನ. ನಿನಗಿನ ಯಾವ ಥರ ಹುಡುಗಿ ಬೇಕಾ? ಅವ ಪದ್ಧತಿ ಕರಿತಿದ್ರೆ ಮನೆ ಹತ್ರ ಬರ್ಕಂಬ್ರ. ಇಲ್ಲಿ ಕರೀರಿ ಸುಬ್ಬಣ್ಣ, ಒಳಗೆ ಕರೀರಿ, ಕತ್ತೆ ಒಳಗೆ ಕರೀರಿ. ನಾನೇ ಹೋಗಿ ನೋಡಿದ್ರೆ ಸರಿಯಾಗೋದಿಲ್ಲ. ಪತ್ಯ ಮಗ? ಇಲ್ಲ, ಕಾಲೆಲ್ಲ ಕೊಳೆಯತ್ತೆ. ನಾ ಬತ್ತಿಲ್ಲ ಈಗ, ನೀವು ಮನೆಗೆ ಬನ್ನಿ. ಆಯ್ತಾಯ್ತು, ನೀ ಮನೆ ಬದಿಗೆ ಹೋಗಂಗಾರ ನಾ ಬತ್ತೆ ಈಗ. ಕರೀರಿ ಸುಬ್ಬಣ್ಣ, ಕರೀರಿ ಮಾರೇರಿ. ಒಂದ್ಸಲ ಸರಿಯಾಗಿ ನೋಡ್ಕೊತೇನೆ, ಕರೀರಿ.
ದೂರದಿಂದ ನನಗೆ ಕರಿ ಕಣ್ಣು ಕಾಣುತ್ತಿಲ್ಲ ಮಾರ್ರೆ. ಏನಾರೇನ ಈಗಳಿನ ಮಕ್ಕಳು ಕಾಲು ಮಣ್ಣು ಮಾಡ್ಕೊಂತಿಲ್ಲ, ಅವು ಒಳ ಬತ್ತಿಲ್ಲವು. ಒಂದು ಚಹಾ ಕಾಫಿ ಟೀ ಇದು ಅಂಬಷ್ಟೊತ್ತಿಗೆ ಬಂದರೆ ಜಾಸ್ತಿ ಅವು. ಹುಡುಗಿ ಚಂದ ಇದ್ದಾಳೆ ಮಾರೇರಿ. ನನಗೆ ಹಾಗೆ ಜಾಸ್ತಿ ಓದಿದ ಹುಡುಗಿ ಬೇಡ, ಒಂದು ಡಿಗ್ರಿ ಆಗಿದ್ದಿದ್ರೆ ಸಾಕು. ಓ, ನಿನ್ನ ಲೆವೆಲ್ಲಿಗೆ ಆಗಲಿಲ್ಲ ಮರೆಯ. ಆ ಹೆಣ್ಣು PUC ಓದ್ತಿತ್ತಷ್ಟೇ. ಅದೇ ಹುಡುಗಿ ಆಗುದಂದ್ರೆ PUC ನಡೀತದೆ, PUC ನಡೀತದೆ, SLC ನಡೀತದೆ ನನಗೆ. ನೀ ಹೋಗ್ ಮಗ, ನನಗೆ ಬತ್ತೆ. ಅದು ತಮಾಷೆ ಮಾಡಿದ್ದ ನಿಂಗೆ. ಆ ಹೆಣ್ಣ ನಮ್ಮನಿಗನ್ಕ ಇಟ್ಕೊಂಡಿತ್ತು, ನಮ್ಮ ಪೊದ್ದು ಆಸೆ ಮಾಡ್ಕೊಂಡಿದ್ದಾಳು. ಅಲ್ಲಿ 2ನೇ ಮಗನಿಗೆ ತಕೊಂಡು ಕನ್ಕೊಂಡಿತ್ತು ಅವಳಿಗೆ ಮನ್ಸಾಗೆ. ಎಂತ ಸುಬ್ಬಣ್ಣ ನೀವು, ನನಗೊಂದ್ಸಲ ಬೇಸರವೇ ಆಯಿತು ನೋಡಿ ಈಗ. ಛೇ, ನಾನು ಅದನ್ನು ಫಿಕ್ಸ್ ಮಾಡದೆ ಮನೇಲೆಲ್ಲ ಹೇಳಿ ಅಂತ ಯೋಚನೆ ಮಾಡಿದ್ದೆ ನೋಡಿ. ಆದರೂ ಸಹ ಹೇಳ್ದೆ ಅಲ್ಲ, ಇರಲಿ ಬಿಡಿ, ನನಗೆ ಮ್ಯಾಚ್ ಆಗೋದಿಲ್ಲ ಅದು. ನಿಂಗಿನ ಯಾವ ಥರ ಹುಡುಗಿ ಬೇಕು ಮಾರಯ್ಯ? ನನಗೆ ನೋಡಿ ಈ ಉಮಾಶ್ರೀಗಿಂತ ಸ್ವಲ್ಪ ಚಂದದ ಹುಡುಗಿ ಬೇಕು, ಮತ್ತು ಮಾಲಾಶ್ರೀಗಿಂತ ಸ್ವಲ್ಪ ಕಡಿಮೆದ ಹುಡುಗಿ ಬೇಕು. ಯಾಕೆ ಹೇಳಿದರೆ, ಮಾಲಾಶ್ರೀ ಅಷ್ಟು ಚಂದದ ಹುಡುಗಿ ಸಿಕ್ಕಿ ಜೋರಿನ ಹುಡುಗಿ ಸಿಕ್ಕರೆ ನನಗೆ ಬದುಕಲಿಕ್ಕೆ ಕಷ್ಟ ಆಗಲಿಕ್ಕುಂಟು. ಹಾಗಾಗಿ ಸಾಧಾರಣ ಚಂದ ಇರಬೇಕು. ಒಂದು ರೇಂಜಲ್ಲಿ ಅವರು ಉಮಾಶ್ರೀ ಮೇಡಮ್ ಅವರಿದ್ದಾರಲ್ಲ, ಆ ಥರದ ಹುಡುಗಿ ಬೇಕು ನನಗೆ. ಅವ್ರ ಥರದವ್ರು ನನಗೆ ಸೆಟ್ ಆಗ್ತಾರಲ್ಲ. ಹೌದು ಮಾರಯ್ಯ, ನಿನ್ನ ರೇಂಜಿಗೆ ಉಮಾಶ್ರೀ ಮೇಡಮ್ ಅಂಬ್ರು ಅವ್ರಿಗೆ ಅಂಥ ಚಂದ ಇದ್ದಿದ್ರು ಗೊತ್ತಾ ನಿನಗೆ? ವಯಸ್ಸಲ್ಲೇ ಕಂಡಿದ್ಯಾ ಹಳಿ ಪಿಕ್ಚರೆಲ್ಲ? ಒಂದೊಂದು ಆ್ಯಕ್ಟಿಂಗ್ ಮಾಡಿರೋ ಮಾರಯ್ಯ, ಯಾವ ಥರದ್ದು ಆ್ಯಕ್ಟಿಂಗ್ ಕಾಣ. ಯಾರು ಇವತ್ತಿನವರಿಗೆ ಅವ್ರ ಕಣಂಗಿನಾರು ಬರಲಿಲ್ಲ ಇನ್ನು. ಇವನಿಗೆ ಅವ್ರ ಕಣೆ ಜಾಸ್ತಿ ಇರಬೇಕಂಬ್ರ. ಹೋಗ ಮುಖ ಕಂಡ್ಕೊ ಹೋಗು ಒಂದ್ಸತಿ ಕನ್ನಡಿಲಿ ಬಂದ. ಓಹ್ ಸುಬ್ಬಣ್ಣ, ಎಂತ ಮಸ್ಕರಿಯ ನನ್ನ ಹತ್ರ? ಇದೇ ಮಾತಾಯ್ತಾ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ವರ್ಷ, ಈಗ ಎಲ್ಲಿ, ಈಗ ಆಗಸ್ಟ್ ಅಲ್ಲವಾ, ಆ ಟೈಮಲ್ಲಿ ನಾನು ನಿಮ್ಮ ಮಗನಿಗೆ ಸಿಕ್ಕುವ ಹೆಣ್ಣಿಗಿಂತ ಚಂದದ ಹುಡುಗಿಯನ್ನು ಮದುವೆಯಾಗದಿದ್ದರೆ ನೋಡ್ತಾ ಇರಿ, ನಾನು ನನ್ನ ಮಂಡೆ ಬೋಳಿಸಿಕೊಳ್ಳುತ್ತೇನೆ. ಆಯ್ತು ಹೋಗ, ಮಂಡೇಲಿ ಕೂದಲಿದ್ರಲ್ದ ನೀ ಬೋಳ್ಸೋದು. ಚಾಲೆಂಜ್ ಬರ್ತೇನೆ ಹಾಗಾದ್ರೆ. ಹೋಗ, ಮತ್ತು ಆ ಹೆಣ್ಣಿನ ಹಿಂದೆಲ್ಲ ಹೋಗ್ಬೇಡ, ನಮ್ಮನೆ ಹೆಣ್ಣದಕ್ಕ. ನನ್ನ ರೇಂಜಿಗೆ ಅದು ಕಮ್ಮಿ ಆಗ್ತದೆ ಆಯ್ತಾ. ನನಗೆ ನೀವು ಫ್ರೀಯಾಗಿ ಕೊಟ್ಟರು ಸಹ ಬೇಡ. ಅದು ಇಲ್ಲದ ಹುಡುಗಿ, ನಾನು ನೋಡಿದ ಹುಡುಗಿಯ. ನಾನು ಮನಸ್ಸು ಮಾಡಿದರೆ ಈಗ ಹೊಸ ಹೊಸ ಹೀರೋಯಿನ್ಗಳೊಟ್ಟಿಗೆ ಹೋಗಿ ಮಾತಾಡಿ ಮದುವೆಗೆ ಕನ್ವಿನ್ಸ್ ಮಾಡ್ತೇನೆ. ಇವರಿಗೆ ನನ್ನ ಲೆವೆಲ್ ಏನೋ ಗೊತ್ತುಂಟು. ಕಣ್ರಿಯ ನಮ್ಮನೆ ಹೆಣ್ಣಿನ ಮೇಲೆ ಕೊಂಡು ಹಾಕೋದು ಈ ಗಂಡು ಮೋದಿ ಅಂಬ್ರು. ಆಯ್ತು, ವಿಡಿಯೋ ಎಲ್ಲ ಕಾಣ್ತಿದ್ರಿ ಅಲ್ಲ, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ಕಣ್ಕ ಕಮೆಂಟ್ ಮಾಡೀನಿ ಮಾರ್ರೆ ಇಲ್ಲಿ. ಮತ್ತೆ ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕ ಕಾಣಿನಿ ಅಕ್ಕ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡೀನಿ ಅಕ್ಕ. ಆಯ್ತು ಹಂಗಾರೆ, ನಮಸ್ಕಾರ.